ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ. ನಾನು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನತಾದಳ ಜಾತ್ಯತೀತ ಅಧ್ಯಕ್ಷನಾಗಿ ಪಕ್ಷದ ಕೆಲವು ನಿರ್ಧಾರದಿಂದ ಅಸಮಾಧಾನಗೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದೆ. ಇವತ್ತು ಪಕ್ಷದ ವರಿಷ್ಠರ ತೀರ್ಮಾನದಂತೆ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ದಿವ್ಯಾಗೌಡ ಚಿಲ್ತರಕರವರ ಪರವಾಗಿ ಕೆಲಸ ಮಾಡಬೇಕು, ಯಾವುದೇ ಭಿನ್ನಾಭಿಪ್ರಾಯ ಇರಬಾರ್ದು. ಇಷ್ಟು ವರ್ಷಗಳ ಕಾಲ 30 ವರ್ಷಗಳ ಕಾಲ ಈ ಪಕ್ಷವನ್ನು ಸಂಘಟನೆ ಮಾಡಿ ಈ ಪಕ್ಷದ ನೇತೃತ್ವವನ್ನು ವಹಿಸಿ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ಅಪಸರ ಬರಬಾರದು ಎಂಬ ದೃಷ್ಟಿಯಲ್ಲಿ ಇವತ್ತು ರಾಷ್ಟ್ರೀಯ ನಾಯಕರಾದಂಥ ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ ಅವರು, ನಮ್ಮ ಉಸ್ತುವಾರಿ MLC ಆದ ಫಾರೂಕ್ ಸಾಹೇಬ್ರವರ ಆದೇಶದ ಮೇರೆಗೆ ಇವತ್ತು ನಾನು ನಾಮಪತ್ರವನ್ನು ಹಿಂತೆಗೆದುಕೊಂಡಿದ್ದೇನೆ. ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಜಾತ್ಯತೀತ ಜನತಾದಲ್ಲಿ ಒಬ್ಬಳು ಜಾತ್ಯತೀತ ವ್ಯಕ್ತಿಯನ್ನು ಇವತ್ತು ಸಮರ್ಥವಾದಂಥ ಅಭ್ಯರ್ಥಿಯನ್ನು ನಮ್ಮ ಪಕ್ಷ ಆಯ್ಕೆ ಮಾಡಿದೆ. ಅವರು ಯಾವ ಪಕ್ಷದಿಂದ ಕೂಡ ಈಗ ನಮ್ಮ ಪಕ್ಷದವರೇ, ನಮ್ಮ ಕುಟುಂಬಸ್ಥರು. ಅವರ ಪರವಾಗಿ ನಾನು ಇವತ್ತಿನಿಂದ ರಾತ್ರಿ ಅವರನ್ನು ಶಾಸಕರಾಗಿ ವಿಧಾನಸಭೆ ಕಳಿಸುವುದರ ಮೂಲಕ ಪುತ್ತೂರಿನಲ್ಲಿ JDS ಏನೆಂಬುದನ್ನು ನಾವು ತೋರಿಸಿಕೊಳ್ತಾ ಇದ್ದೇವೆ. ಆ ದೃಷ್ಟಿಯಲ್ಲೆಲ್ಲ ನಮ್ಮ ಪಕ್ಷದ ನಾಯಕರು ಇವತ್ತಿನಿಂದ ನಮ್ಮ ದಿವ್ಯಗೌಡ ಚಿಲ್ತರಕರ್ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾರೆ. ಮುಂದಿನ ದಿನಗಳಲ್ಲಿ ಜಾತ್ಯತೀತ ತತ್ವದ ಮೇಲೆ ನಂಬಿಕೆ ಇಟ್ಟಂಥ ಒಂದು ವ್ಯಕ್ತಿ. ಬೇರೆ ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯ ವ್ಯಕ್ತಿಗಳಿದ್ದಾರೆ. ನಾನು ವ್ಯಕ್ತಿ ದೂಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ, ನಾವು ಯಾರನ್ನು ದೂಷಣ ಕೂಡ ಮಾಡುವುದಿಲ್ಲ. ನಮ್ಮ ಪಕ್ಷದ ಕಾರ್ಯಕ್ರಮ, ನಮ್ಮ ಪಕ್ಷದ ಅಭ್ಯರ್ಥಿಯ ವ್ಯಕ್ತಿತ್ವ ಏನೆಂಬುದನ್ನು ನಾವು ಜನರಿಗೆ ಮನವರಿಕೆ ಮಾಡುವುದರ ಮೂಲಕ ಪುತ್ತೂರು ಕ್ಷೇತ್ರದಲ್ಲಿ ಕಳೆದ 30 ವರ್ಷದಿಂದ ಜನರ ನಾಡಿ ಮಿಡಿತವನ್ನು ನಾನು ಅರಿತಿದ್ದೇನೆ. ಜನರ ಕಷ್ಟ ಯಾವ ರೀತಿ ಇದೆ, ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ರೀತಿ ಇದೆ, ಇಲ್ಲಿ ಆಯ್ಕೆಯಾದಂಥ ಶಾಸಕರು ಕಾಂಗ್ರೆಸ್ನಿಂದ ಇರಲಿ BJPಯಿಂದ ಇರಲಿ, ಅವರು ಜನಸಾಮಾನ್ಯರಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಎಂಬುದು ಜನರಿಗೆ ಗೊತ್ತಿದೆ. ಇವತ್ತು ಅನೇಕ ಕಡೆಯಲ್ಲಿ ಸರಿಯಾದಂಥ ರಸ್ತೆಗಳಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆಗಳಿಲ್ಲ, ಮನೆ ಇಲ್ಲದೆ ಎಷ್ಟೋ ಜನ ಬೀದಿ ಪಾಲಾದಂಥ ಇದನ್ನು ಕೂಡ ನಾವು ಕಂಡಿದ್ದೇವೆ. ಆ ದೃಷ್ಟಿಯಲ್ಲಿ ನಾನು ಪುತ್ತೂರು ಕ್ಷೇತ್ರದ ಮಹಾಜನತೆಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಬಾರಿ ಜಾತ್ಯತೀತ ಜನತಾದಳದ ಅಭ್ಯರ್ಥಿ ದಿವ್ಯಗೌಡ ಚಿಲ್ತರಕರನ್ನು ಚುನಾವಣೆಯಲ್ಲಿ ವಿಜಯಗೊಳಿಸುವುದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು. ಕುಮಾರಸ್ವಾಮಿ ಅವರ ಪಂಚರತ್ನ ಯೋಜನೆ ಏನೆಲ್ಲ ಇದೆ ಅದೆಲ್ಲ ತಮಗೆ ತಿಳಿದಿದೆ. ಅದನ್ನು ಕಾರ್ಯಗತ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು. ಪುತ್ತೂರು ಕ್ಷೇತ್ರದಲ್ಲಿ ನಮ್ಮ ದಿವ್ಯಕ್ಕನವರು ಇವತ್ತು ಶಾಸಕರಾಗಿ ಆಯ್ಕೆ ಆದರೆ ಮಾತ್ರ ಇವತ್ತು ಅದನ್ನು ಮಾಡಲಿಕ್ಕೆ ಸಾಧ್ಯ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದೆ. ನೀವು ನಾಮಪತ್ರ ಹಿಂದೆ ಪಡೀಲಿಕ್ಕೆ ನಿಮ್ಮ ವರಿಷ್ಠರು ಏನಾದರೂ ನಿಮ್ಗೆ ಏನಾದರೂ ಭರವಸೆ ನೀಡಿದ್ದಾರೆ? ಯಾವುದೇ ಸ್ಥಾನಮಾನ ನೀಡ್ತಾರೆ ಏನಾದರೂ? ಕಾರಣ ಏನು? ಇಷ್ಟರವರೆಗೆ 30 ವರ್ಷಗಳ ಕಾಲ 3 ಬಾರಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ ಯಾವುದೇ ನಿಗಮದಲ್ಲಿ ಆಗಲಿ, ಯಾವುದೇ ನಿಗಮದ ಡೈರೆಕ್ಟರಿಗೆ ನಾಮನಿರ್ದೇಶನ ಮಾಡುವುದು ನಾನು ಕೇಳಿಲ್ಲ. ನಾನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದ್ದೇನೆ. ಇನ್ನು ಮುಂದಕ್ಕೂ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ಪುತ್ತೂರಿನಲ್ಲಿ ಜನತಾದಳದ ಶಾಸಕರ ಆಯ್ಕೆ ಮಾಡಬೇಕು ದೃಷ್ಟಿಯಲ್ಲಿ ನಾನು ಇವತ್ತು ನಾಮಪತ್ರವನ್ನು ಹಿಂತೆಗೆದುಕೊಂಡಿದ್ದೇನೆ. ಯಾವುದೇ ಭರವಸೆ ಆಗಲಿ ಆಮಿಷವಾಗಲಿ ಯಾರೂ ಕೊಡಲಿಲ್ಲ. ಜನತಾದಳ ಜಾತ್ಯತೀತ ಪಕ್ಷದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಪಕ್ಷದ ಅಧ್ಯಕ್ಷರಾದಂತಹ ಅಶ್ರಫ್ ಕಲ್ಲೇಗ ಅವರು ನಾಮಪತ್ರವನ್ನು ಹಿಂದೆ ತಗೊಂಡಿದ್ದಾರೆ. ಅವರು ಅನೇಕ ವಿಧಾನಸಭಾ ಚುನಾವಣೆ ಬರುವಂಥ ಸಂದರ್ಭದಲ್ಲಿ ಅವರು ಆಕಾಂಕ್ಷಿ ಆಗಿರ್ತಿದ್ರು. ಅದು ಸಹಜ. ಪಕ್ಷಕ್ಕೆ 30 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಕೊಟ್ಟಿದ್ದಾರೆ. ಅದು ಮೆಚ್ಚುವಂತಹ ವಿಚಾರ. ಒಂದೇ ಪಕ್ಷದಲ್ಲಿ ಪಕ್ಷ ಇಲ್ಲಿ ಅಸ್ತಿತ್ವದಲ್ಲಿ ಇರಲಿ ಇಲ್ಲದಿರಲಿ, ಆ ಪಕ್ಷವನ್ನು ಉಳಿಸಿಕೊಂಡು
ಇವತ್ತು ಪಕ್ಷ JDS ಇದೆ ಅಂದ್ರೆ ಇವರ ಅಶ್ರಫ್ ಕಲ್ಲೇಗ ಅವರು ಹಾಗೂ ಕೆಲವಾರು ನಾಯಕರು ಇದ್ದಾರೆ JDS ನ ನಾಯಕರು, ಅವರುಗಳಿಂದ ಇವತ್ತು ಪಕ್ಷ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ನನಗೆ ನಂಬಿಕೆ ಇತ್ತು, ಯಾಕೆಂತಂದ್ರೆ ಸುದೀರ್ಘ 30 ವರ್ಷಗಳ ಸೇವೆಯನ್ನ ಸಲ್ಲಿಸಿದಂತಹ ಅಧ್ಯಕ್ಷರಾದಂತಹ ಅಶ್ರಫ್ ಕಲ್ಲೇಗ ಅವರು ಯಾವುದೇ ಕಾರಣಕ್ಕೂ ಪಕ್ಷದ ವಿರುದ್ಧವಾಗಿ ಹೋಗುದಿಲ್ಲ, ಅವರು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡೋದಿಲ್ಲ ಅನ್ನೋ ನಂಬಿಕೆ ಇತ್ತು. ಮುಂದಿನ ಅವರು ನಮ್ಮ ಜೊತೆ JDS ನ ಅಭ್ಯರ್ಥಿ ಆದಂತಹ ನನ್ನನ್ನ ಒಂದು ಗೆಲ್ಲಿಸೋದಕ್ಕೋಸ್ಕರ ಹಗಲು ರಾತ್ರಿ ಈಗಾಗಲೇ ಹೇಳಿದ್ರು ಅವರು, ನಾವು ಶ್ರಮ ಪಡ್ತೇವೆ, ಕೆಲಸ ಮಾಡ್ತೇವೆ ಅಂತ. ಖಂಡಿತ ಅವರು ಕೆಲಸವನ್ನ ಮಾಡ್ತಾರೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಜವಾಬ್ದಾರಿಯನ್ನ, ಚುನಾವಣೆಯ ನೇತೃತ್ವವನ್ನ ವಹಿಸಿಕೊಂಡು ಅವರು ಈ ಬಾರಿ ಕೆಲಸ ಮಾಡ್ತಾರೆ, ಗೆಲುವಿಗೆ ಶ್ರಮಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ನಮ್ಮ ಸರ್ಕಾರದಲ್ಲಿ ಅಥವಾ ನಮ್ಮ ಪಕ್ಷದ ವತಿಯಿಂದ ಉನ್ನತ ಸ್ಥಾನಗಳು ನೀಡುವಂತಹ ಅವಕಾಶಗಳಿದ್ದಾವೆ. ಅದನ್ನು ವರಿಷ್ಠರು ಅವರಿಗೆ ನೀಡ್ತಾರೆ. ಅದಕ್ಕೆ ನಾವೆಲ್ಲರೂ ಸಹಕಾರ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ